ರೆಡ್ ಸ್ಲೈಸ್ ಉಂಟು, ಅದರದ್ದು ಬ್ಲ್ಯಾಕ್ ಇದ್ದದ್ದು ತೆಗೆದು ಈಗ ನಾನು ಬ್ರೆಡ್ಡಿಂದು ಹಲ್ವಾ ಮಾಡ್ತೇನೆ. ಕಟ್ ಮಾಡ್ತೇನೆ ಇದೆಲ್ಲ. ಫ್ರೈ ಮಾಡ್ತೇನೆ ನಾನು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಸ್ವಲ್ಪ ತುಪ್ಪ ಹಾಕ್ತೇನೆ. ಈಗ ಒಂದೊಂದೇ ಬ್ರೆಡ್ ಫ್ರೈ ಮಾಡಿ ತೆಗಿತೇನೆ. ಬ್ರೌನ್ ಕಲರಲ್ಲಿ ಫ್ರೈ ಮಾಡಬೇಕು. ಒಂದೊಂದೇ ತೆಗಿತೇನೆ ನಾನೀಗ. ಇದೇ ತುಪ್ಪದಲ್ಲಿ ಗೇರು ಬೀಜ ಫ್ರೈ ಮಾಡ್ತೇನೆ. ಗೇರು ಬೀಜ ಫ್ರೈ ಮಾಡಿದೆ, ತೆಗೆದೆ. ಕಪ್ ಸಕ್ಕರೆ ಹಾಕ್ತೇನೆ. ಅದೇ ಅಳತೆಯಲ್ಲಿ 1 ಬೌಲ್ ನೀರು ಹಾಕಿದ್ದೇನೆ. ಈಗ ಸಕ್ಕರೆ ಇದರಲ್ಲಿ ಕರಗಿಸ್ತೇನೆ. ಈಗ ಬ್ರೆಡ್ ಎಲ್ಲ ಇದರಲ್ಲಿ ಹಾಕ್ತೇನೆ. ಈಗ 1 ಗ್ಲಾಸ್ ಹಾಲು ಹಾಕ್ತೇನೆ ನಾನು ಇದಕ್ಕೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ. ಗೇರು ಬೀಜ ಹಾಕ್ತೇನೆ.
ಬ್ರೆಡ್ ಹಲ್ವಾ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗೆ ಆಯ್ತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.